ಅಂತ ನಮ್ಮ ಬ್ಯಾಂಕಿನ ಗೌರವಾನ್ವಿತ ನಿರ್ದೇಶಕರಾದ ಟಿ ಜೆ ರಾಜಾರಾಮ್ ಭಟ್ರ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಬಹುಶಃ ಪ್ರತಿಯೊಬ್ಬನ ಸೇವೆಯಲ್ಲಿ ಅತ್ಯಂತ ಅನಿವಾರ್ಯವಾದ 2 ದಿವಸಗಳು. ಒಂದು ಬೈ ಆಕ್ಸಿಡೆಂಟ್ ಒಂದು ಸಂಸ್ಥೆಯ ಸಿಬ್ಬಂದಿ ಆಗೋದು, ಇನ್ನೊಂದು ಬೈ ಕಂಪಲ್ಷನ್ ಆ ಬ್ಯಾಂಕಿನಿಂದ ಸಂಸ್ಥೆಯಿಂದ ನಿವೃತ್ತಿ ಆಗೋದು. ಇವತ್ತು ಸನ್ಮಾನ್ಯ ರವೀಂದ್ರ ಅವರು ನಮ್ಮ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಹುದ್ದೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಬಹುಶಃ ಸಾರ್ಥಕ ಸೇವೆಯನ್ನ ಸಲ್ಲಿಸಿ ನಿವೃತ್ತಿ ಆಗ್ತಿರುವಂಥ ಕೆಲವು ಸಿಬ್ಬಂದಿಗಳಲ್ಲಿ ರವೀಂದ್ರ ಬಿ ಅವರು ಅಗ್ರಗಣ್ಯರು ನಾನು ಭಾವಿಸಿದ್ದೇನೆ. ನಾನು ರವೀಂದ್ರ ಅವರನ್ನು ಕಂಡದ್ದು ಆತ ಸಹಕಾರಿ ಮಕ್ಕಳ ಮಹಲ್ನಲ್ಲಿ ಶಾಖಾ ವ್ಯವಸ್ಥಾಪನ ಆಗಿದ್ದಾಗ. ಇಬ್ರು ಒಂದೇ ಹಾಕಿದ ಇಬ್ಬರು ಸಿಬ್ಬಂದಿಗಳು, ಶಾಖೆ ಇಬ್ಬರು ಸಿಬ್ಬಂದಿಗಳು. ನಿಮ್ಗೆ ಆಶ್ಚರ್ಯ ಆಗಬೇಕು, ನಾನು ತೀರಾ ಅಪರಿಚಿತ ಆತನಿಗೆ, ನಾನು ಅಪರಿಚಿತ. ನಾನೊಂದು SBI ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಹೋಗಿದ್ದೆ. ನನ್ನ ಕೆಲವೊಂದು ಚೆಕ್ ಇತ್ತು ಕಲೆಕ್ಷನ್ ಹಾಕಲಿಕ್ಕೆ. ನನ್ನ ಕೈ 4 ರೂಪಾಯಿ ಚೆಕ್ಕಿನ ಆಸೆಗೂ ಏನೋ ಗೊತ್ತಿಲ್ಲ, ನನಗೆ 12 ನಿಮಿಷದಲ್ಲಿ ಅಕೌಂಟ್ ಓಪನ್ ಮಾಡಿ ಕೊಟ್ಟಿದ್ದಾರೆ ರವೀಂದ್ರ ಬಿ ಅವರು. ಇದು ಬಹುಶಃ ಒಬ್ಬ DCC ಬ್ಯಾಂಕಿನ ಸಿಬ್ಬಂದಿಯ ಕಾರ್ಯತತ್ಪರಕ್ಕೆ ಸಾಕ್ಷಿ ಎಂದು ನಾನು ನಂಬಿಕೆ. ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕನ್ನ ಅತ್ಯಂತ ಜನಪ್ರಿಯಗೊಳಿಸುವಲ್ಲಿ ರವೀಂದ್ರಂತ ತುಂಬಾ ಜನ ಸಿಬ್ಬಂದಿ ಕೆಲಸ ಮಾಡಿದ ಕಾರಣ, ರಾಜೇಂದ್ರ ಕುಮಾರ್ ಅವರ ಸಮರ್ಥ ನೇತೃತ್ವ ಇದ್ದ ಕಾರಣ ಇದು ಬಹುಶಃ ಸಾಧ್ಯ ಆಗಿದೆ. ರವೀಂದ್ರ ಅವರ ಸೇವಾ ಜೀವನ ನಿಮಗೆಲ್ಲರೂ ಕೂಡ ಆದರ್ಶ ಆಗಬೇಕು. ಬಹುಕಾಲ ನೆನಪು ಇಡುವಂತಹ ಸೇವೆ ರವೀಂದ್ರ ಅವರು. ಇಂಥ ಸೇವೆ ನಿಮಗೆ ಸ್ಫೂರ್ತಿ ಸಿಗಲಿ ಅಂತ ಹೇಳ್ಕೊಂಡು ಇಲಾಖೆ ವತಿಯಿಂದ ನಮ್ಮ ಸಹಕಾರ ಸಂಘಗಳ ಉಪನಿಬಂಧಕರು ಮಾತಾಡ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಾನು ಯಾವಾಗಲೂ ಒಂದು ಸಹಕಾರ ಸಂಘದ ಇವತ್ತು ಅಧಿಕಾರ ನೆಲೆಯಲ್ಲಿ ಸಾವಿರಾರು ಕಾರ್ಯಕ್ರಮಗಳನ್ನು ಪಾಲ್ಗೊಂಡಿದ್ದೇನೆ. ಇಂಥ ಬೀಳ್ಕೊಡುಗೆ ಕಾರ್ಯಕ್ರಮ ನಾನು ಒಂದು ಯಾವಾಗಲೂ ಹೇಳಿಕೊಟ್ಟು, ನೀವು ಒಂದು ರೀತಿಯಲ್ಲಿ ಪುಣ್ಯವಂತರು ಅಂತ. ಯಾಕೆಂದ್ರೆ ನನ್ನ ವಿಷಯದಲ್ಲಿ ನಾವು ಯಾವುದೋ ಒಂದು ಎಕ್ಸಾಮ್ ಬರೆದಾಗ ನಮಗೆ ಸಹಕಾರ ಇಲಾಖೆ ಸಿಗ್ತದಂತೆ ಗೊತ್ತಿರಲಿಲ್ಲ, ಅದು ಒಂದು. ಆಮೇಲೆ 2ನೇದು ನಮಗೆ ಎಲ್ಲಿ ಟ್ರಾನ್ಸ್ಫರ್ ಆಗ್ತದೆ ನಮ್ಗೆ ಗೊತ್ತಿರೋದಿಲ್ಲ, 2ನೇದು. 3ನೇದು ಎಷ್ಟು ತಿಂಗಳು ಎಷ್ಟು ವರ್ಷ ಇರ್ತೇವೆ ಅಂತ ಗೊತ್ತಿರೋದಿಲ್ಲ, ಎಲ್ಲಿ ನಿವೃತ್ತಿ ಆಗ್ತೇವೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ನನಗೆ ಇನ್ನೊಂದು 4 ವರ್ಷ ಇದೆ. ಆದ್ರಿಂದ ನಿಮ್ಗಳಿಗೆ ಅದೊಂದು ಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹುಟ್ಟಿದಂಥ ಊರಿನಲ್ಲೇ ಬೆಳೆದಂಥ ಊರಿನಲ್ಲೇ ನಮ್ಮ ಜನರಿಗೆ ಸೇವೆ ಕೊಡೋದು, ನಮ್ಮ ಆತ್ಮೀಯ ರಾಜಾರಾಮ್ ಭಟ್ ಸರ್ ಹೇಳಿದ್ರು, ಅವ್ರು ನೋಡಿ ಇವತ್ತು ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಆ ಒಂದು ಸೇವೆ ಕೊಡೋ ಒಂದು ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ. ಆ ಭಾಗ್ಯ ತಮಗೆಲ್ಲ ಸಿಕ್ಕಿದೆ. ಸಾಧಿಸ್ಬೇಕಿದ್ರೆ ಈ ಲೆವೆಲಲ್ಲಿ ನೀವಿರಬೇಕು. ಆ ಬೆಂಚ್ ಮಾರ್ಕನ್ನು ಪ್ರತಿಯೊಬ್ಬರು ಕೂಡ, ಎಲ್ಲ ಬೇರೆ ಸಿಬ್ಬಂದಿಗಳು ಕೂಡ ಮುಟ್ತಾರೆ ಅನ್ನೋ ಒಂದು ಅಭಿಲಾಷೆಯಿಂದ, ಒಂದು ನಂಬಿಕೆಯಿಂದ ಪ್ರಾಯಶಃ ಇವತ್ತು ಒಂದು ದಿನ, ನಾಳೆ ರಜೆ ಆಗಿರೋದ್ರಿಂದ ಒಂದು ದಿನ ಮೊದಲು ಸೆಂಡ್ ಆಫ್ ಮಾಡ್ತಾ ಇದ್ದೇವೆ. ಈ ದಿನ ಪ್ರಾಯಶಃ ನಿಮ್ಮ ಮನಸ್ಸಿನಲ್ಲಿ ನೆನಪಿನಲ್ಲಿ ಇರುವಂಥ ಒಂದು ದಿನ. ಅಧ್ಯಕ್ಷರು ಯಾವಾಗಲೂ ಹೇಳ್ತಾರೆ ನಿನಗೆ ಆನೆ ಸಿಗಲಿ ಅಂತ, ಆರೋಗ್ಯ ಮತ್ತು ನೆಮ್ಮದಿ. ಅವರಿಗಿಂತ ಮೊದಲು ನಾನು ಮಾತಾಡ್ತಾ ಇರೋವಂಥ ಪ್ರಾಯಶಃ ನಾನೇ ಹೇಳ್ತಿದ್ದೇನೆ. ತಮಗೆ ದೇವರು ಒಳ್ಳೆ ಆರೋಗ್ಯ ಕೊಡಲಿ, ನೆಮ್ಮದಿ ಕೊಡಲಿ. ಅವರ ಒಂದು ಗುಣ ಅಂದರೆ ಹೊಸ ತಂತ್ರಜ್ಞಾನವನ್ನು ಅವರು ಅಕ್ಸೆಪ್ಟ್ ಮಾಡೋದು. ಯಾವುದೇ ರೀತಿಯಲ್ಲಿ ಯಾವುದೇ ಆಗಲಿ ಕಂಪ್ಯೂಟರ್ ಅಥವಾ ಯಾವುದೇ ಇದರಲ್ಲಿ ನಮ್ಮದು ವಾಟ್ ಎವರ್ ಟೆಕ್ನಾಲಜಿ ಬಂದಿದೆ ಅದನ್ನು ಫಸ್ಟಿಗೆ ಅವರು ಅದನ್ನು ಚೆಕ್ ಮಾಡ್ತಾರೆ, ಅವರನ್ನು ಸ್ಟಡಿ ಮಾಡ್ತಾರೆ. ಆ ಒಂದು ಅವರ ಗುಣ ನಿಜವಾಗಿಯೂ ಎಲ್ಲರೂ ಮೆಚ್ಚಲೇಬೇಕಾದದ್ದು. MD ಸರ್ ಬಗ್ಗೆ ನಾನು ಮಾತಾಡಬೇಕಾದ್ರೆ ಅವರ ಒಂದು ಕಾರ್ಯವೈಖರಿ ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಅಳವಡಿಸ್ಕೊಳ್ಬೇಕಾದದ್ದೇ. ಯಾಕೆಂತ ಹೇಳಿದ್ರೆ ಎಲ್ಲ ಸಿಬ್ಬಂದಿಗಳಲ್ಲಿ ಅವರ ಒಂದು ವಯೋನಿವೃತ್ತಿ ಆಗುವ ಸಂದರ್ಭದಲ್ಲಿ ಒಂದು 1 ವರ್ಷ 2 ವರ್ಷ ಇರುವಾಗ ಸಾಕು, ನಮಗೆ ಎಂತ ಮಾರಿ ಇನ್ನು 2 ವರ್ಷ ಇರೋದು 1 ವರ್ಷ ಇರುವುದು ಅನ್ನೋ ಒಂದು ಮನೋಭಾವನೆ ಇತ್ತು. ಆದರೆ ಅವರು ಈ ದಿನಾಂಕದವರೆಗೂ ಕೂಡ ಅವರು ಬ್ಯಾಂಕಿನಲ್ಲಿ ತೊಡಗಿಸಿಕೊಂಡ ರೀತಿ ಮಾತ್ರ ಅದನ್ನು ನಾವೆಲ್ಲರೂ ಮೆಚ್ಚಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಯಾವ ಹಂತದಲ್ಲಿ ಕೂಡ ಅವರು ನಾನು ಇವತ್ತು ನಿವೃತ್ತಿ ಆಗ್ತೇನೆ ಅಂತ ಹೇಳಿ ಯಾವತ್ತೂ ಕೂಡ ತೋರಿಸಲಿಲ್ಲ. ಅದನ್ನು ನಾವು ಮೆಚ್ಚಲೇಬೇಕಾಗತ್ತೆ. ಅವರ ಒಂದು 29 ವರ್ಷಗಳಲ್ಲಿ ನಾವು ಅವರೊಟ್ಟಿಗೆ ಕೆಲಸ ಮಾಡಿದ್ದೇವೆ.
ವರ್ಷಗಳಿಂದ ಕಾರ್ಯನಿರ್ವಹಿಸಿದ್ದು. ಈ ಕಳೆದ 4 ವರ್ಷಗಳಿಂದ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ ಸಂತೃಪ್ತಿ ನನಗಿದೆ. ನನ್ನ ಈ ಸೇವಾ ಅವಧಿಯಲ್ಲಿ ಮುಖ್ಯವಾಗಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ನಮ್ಮ ಆಡಳಿತ ಮಂಡಳಿ ನೀಡಿದ ಸಹಕಾರವನ್ನು ಸ್ವತಃ ಸ್ಮರಿಸುತ್ತೇನೆ. ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ನಾನು ಅಧಿಕಾರ ಸ್ವೀಕರಿಸಿಕೊಂಡಾಗ ಕೂಡ ಅಧ್ಯಕ್ಷರು ಸದಾ ನಮ್ಮನ್ನು ಪ್ರೋತ್ಸಾಹಿಸಿ ಇರುವ ಕಾರಣ ಇಂದು ನಾವು ಯಾವುದೇ ಸಮಸ್ಯೆ ಇಲ್ಲದೆ ನಿವೃತ್ತಿ ಹೊಂದುತ್ತಿದ್ದೇನೆ. ನಾನು ಅಧ್ಯಕ್ಷರ ಅವಧಿಯಲ್ಲಿಯೇ ಕೆಲಸಕ್ಕೆ ಸೇರಿದ್ದು, ಇದೀಗ ಅವರ ಅವಧಿಯಲ್ಲಿ ನಿವೃತ್ತಿ ಕೂಡ ಹೊಂದುತ್ತಿರುವುದು ಒಂದು ರೀತಿಯಲ್ಲಿ ನನ್ನ ಯೋಗ. ನನ್ನ ಸೇವಾ ಅವಧಿಯಲ್ಲಿ ಬ್ಯಾಂಕಿನ ನಿರ್ದೇಶಕರೆಲ್ಲರೂ ಹಾಗೂ ನೀವೆಲ್ಲ ಸಿಬ್ಬಂದಿಗಳು ತೋರಿದ ಪ್ರೀತಿ ಗೌರವಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಬ್ಯಾಂಕಿಂದು ರಾಜ್ಯದಲ್ಲಿ ಅಲ್ಲದೆ ನಮ್ಮ ರಾಷ್ಟ್ರದಲ್ಲಿ ಕೂಡ ಅತ್ಯುತ್ತಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಆಗಿ ಗುರುತಿಸಿಕೊಂಡಿದೆ. ಈ ನಮ್ಮ ಅನ್ನದಾತ ಸಂಸ್ಥೆಯಾಗಿರುವ ಈ ಬ್ಯಾಂಕ್ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಲಿ ಎಂದು ದೇವರಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ನಾನು ಈ ಬ್ಯಾಂಕಿನ ಅಧ್ಯಕ್ಷರಿಗೆ, ಆಡಳಿತ ಮಂಡಳಿ ನಿರ್ದೇಶಕರಿಗೂ ಹಾಗೂ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳುತ್ತಾ ಇವತ್ತು ನಮ್ಮ ಬ್ಯಾಂಕಿನಲ್ಲಿ ಸುಮಾರು 29 ವರ್ಷಗಳಷ್ಟು ಕಾಲ ಸೇವೆ ಮಾಡಿ ಕ್ಲರಿಕಲ್ ಹುದ್ದೆಯಿಂದ ಕೊನೆಯ ಹಂತದ CA ಹುದ್ದೆಯವರೆಗೆ ಕಾರ್ಯನಿರ್ವಹಿಸಿದಂಥ ವ್ಯಕ್ತಿ ರವೀಂದ್ರ ಅವರು ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ನನ್ನ ಅವಧಿಯಲ್ಲಿ ಅವರು ಹೇಳಿದಾಗೆ ನನ್ನ ಅವಧಿಯಲ್ಲಿ ಈ ಬ್ಯಾಂಕಿಗೆ ಕೆಲಸಕ್ಕೆ ಸೇರಿಕೊಂಡು ನನ್ನ ಅವಧಿಯಲ್ಲಿ ಕೊನೆಯ ಹುದ್ದೆಯವರೆಗೆ 4 ವರ್ಷಗಳಷ್ಟು ಕಾಲ CEO ಆಗಿ ಕೆಲಸ ನಿರ್ವಹಿಸಿದ್ದಾರೆ. ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇವತ್ತು ಬ್ಯಾಂಕಿನಿಂದ ನಿವೃತ್ತಿ ಹೊರತಾ ಇದ್ದಾರೆ. ಹಿಂದೆ ನಮ್ಮ ಬ್ಯಾಂಕಿನಲ್ಲಿ ನಾನು ಅಧ್ಯಕ್ಷನಾಗಿದ್ದಾಗ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇಲಾಖೆಯವರ ಇರ್ತಿದ್ರು. ನಮ್ಮ ಸ್ವಂತ ಬ್ಯಾಂಕಿನ ಸಿಬ್ಬಂದಿಗಳು ಇರ್ತಿರಲಿಲ್ಲ. ಒಂದ್ಸಲ ಅನ್ಕೊಂಡಿದ್ದು, ಯಾಕೆ ನಮ್ಮ ಇಲಾಖೆಯವರೇ ಯಾಕೆ ಇರಬೇಕು, ನಮ್ಮ ಬ್ಯಾಂಕಿನವರಿಗೆ ಏನು ಯಾವ ಕಾರ್ಯನಿರ್ವಹಿಸುವಂಥ ಶಕ್ತಿ ಇಲ್ವಾ ಅನ್ನುವಂಥ ಮಾತು ಹೇಳ್ಕೊಂಡು ಇಲಾಖೆಯಿಂದ ಬಂದಂಥ ಏನು ಮುಖ್ಯ CEO ಅಧಿಕಾರಿಗಳನ್ನು MD ಆವಾಗಂತ MD ಅಂತ ಹೇಳ್ತಿದ್ರು, ಮ್ಯಾನೇಜಿಂಗ್ ಡೈರೆಕ್ಟರ್, ಅವರನ್ನು ಕಳಿಸ್ಬಿಟ್ಟು ಮೊದಲನೇದಾಗಿ ನನಗೆ ಕಾಣ್ತದೆ ರಘುರಾಮ್ ರಾಯರನ್ನು ನಾನು ಈ ಬ್ಯಾಂಕಿನಲ್ಲಿ ನಮ್ಮ ಬ್ಯಾಂಕಿನ ಸ್ವಂತ ಅಧಿಕಾರಿಯಾಗಿ ನೇಮಿಸಿದ್ದು ನೆನಪಿದೆ, ರಘುರಾಮ್ ರಾಯರು. ಆನಂತರ ಭಾಳ ಜನ ಅಣ್ಣಯ್ಯ ಸೇರಿಗಾರರು ಬಹಳ ಜನ ಈ ಕೆಲಸವನ್ನು ನಿರ್ವಹಿಸಿದರು. ಅದರಲ್ಲಿ 4 ವರ್ಷಗಳ ಅಂದರೆ ಅತ್ಯಂತ ದೀರ್ಘಾವಧಿ ಕಾರ್ಯನಿರ್ವಹಿಸಿದವರು ನಮ್ಮ ರವೀಂದ್ರ ಅವರು ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಕೆಲವರು ನಿವೃತ್ತಿ ಆಗುವಾಗ ಅವರ ಏನು ರಜೆ ಏನಿದೆ, ರಜೆ ಇರ್ತದೆ ಇವರಿಗೆಲ್ಲ, ಅದನ್ನು ಉಪಯೋಗಿಸ್ಕೊಂಡು ಕೊನೆಯ ಹಂತಕ್ಕೆ ರಜೆ ಹಾಕ್ಕೊಂಡು 3-4 ತಿಂಗಳು ಬರೋದೇ ಇಲ್ಲ. ರಜೆ ಇದೆ, ರಜೆಯನ್ನು ಉಪಯೋಗಿಸ್ಕೊಳ್ಳೋದು. ಇವರು ಆಗೋದಿಲ್ಲ. ಇವತ್ತು ನಿವೃತ್ತಿ ಆದರೆ ಇವತ್ತು ಕೂಡ ನಮ್ಮ ಜೊತೆ ಕೆಲಸ ಮೀಟಿಂಗ್ನಲ್ಲಿ ಭಾಗವಹಿಸಿದ್ದಾರೆ.
ಇಂಟರ್ವ್ಯೂನಲ್ಲಿ ಭಾಗವಹಿಸಿದ್ದಾರೆ, ನಮ್ಮೆಲ್ಲ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಇದು ನನ್ನ ಜೀವನದ ಒಂದು ಭಾಗ. ನಾನು ಬೆಳೀಲಿಕ್ಕೆ ಇದು ಕಾರಣ, ನಾನು ಅಭಿವೃದ್ಧಿ ಹೊಂದಲಿಕ್ಕೆ ಇದು ಒಂದು ಸಂಸ್ಥೆ ಕಾರಣ ಅನ್ನುವಂಥದ್ದನ್ನು ಅವರು ಭಾವಿಸಿದ್ದಾರೆ. ಹಾಗಾಗಿ ಅವರು ನಿವೃತ್ತಿ ಹೊಂದಿದ್ರು ಈ ಸಂಸ್ಥೆಗೂ ಅವರಿಗೂ ಅನ್ಯೋನ್ಯ ಒಂದು ಸಂಬಂಧ ಖಂಡಿತ ಇರ್ತದೆ. ರಾಜ್ಯದಲ್ಲಿ ಯಾವ ಜಿಲ್ಲಾ ಬ್ಯಾಂಕಿನಲ್ಲಿ ಪೆನ್ಷನ್ ಸ್ಕೀಮ್ ಮಾಡಿಲ್ಲ. ನಾವು ಅದನ್ನು ಭಾಳ ವರ್ಷದ ಹಿಂದೆ ಮಾಡಿದ್ದೇವೆ. ಯಾಕೆ ಹೇಳಿದರೆ ಇವತ್ತಿನ ದಿವಸದಲ್ಲಿ ನಿವೃತ್ತಿಯಾದ ತಂದೆ ತಾಯಿಗಳನ್ನು ಮಕ್ಕಳು ಸ್ವಲ್ಪ ನೋಡೋದು ಕಮ್ಮಿ ಆಗಿದೆ. ಮಕ್ಕಳನ್ನು ನಾವು ಭಾಳ ವಿದ್ಯಾಭ್ಯಾಸ ಮಾಡಿಸ್ತೇವೆ, ಅವರನ್ನು ಹೊರಗಿನ ದೇಶಕ್ಕೆ ಕಳಿಸ್ತೇವೆ, ದೇಶದಲ್ಲೇ ಉನ್ನತ ಹುದ್ದೆ ಕೊಡಿಸ್ತೇವೆ. ವಯಸ್ಸಾದಾಗ ತಂದೆ ತಾಯಿಗೆ ಅವರನ್ನು ನೋಡುವಂಥ ಕರುಣೆ ಕೆಲವು ಮಕ್ಕಳಿಗೆ ಕಮ್ಮಿ ಇರ್ತದೆ. ಅದಕ್ಕಾಗಿ ನಾನು ಸುಮಾರು ವರ್ಷದ ಹಿಂದೆ ಈ ಪೆನ್ಷನ್ ಸ್ಕೀಮನ್ನು ನಮ್ಮ DC ಬ್ಯಾಂಕ್ನಲ್ಲಿ ನಮ್ಮ ರಾಜ್ಯದ ಯಾವ DC ಬ್ಯಾಂಕ್ನಲ್ಲೂ ಪೆನ್ಷನ್ ಸ್ಕೀಮ್ ಇಲ್ಲ, ಅದನ್ನು ಅಳವಡಿಸ್ತೇನೆ. ಈ ತಿಂಗಳಿಂದಲೇ ಅದನ್ನು ಕೂಡ ಹೆಚ್ಚು ಮಾಡಿದ್ದೇವೆ. ನಮ್ಮ ಸಿಬ್ಬಂದಿಗಳ ಯೂನಿಯನ್ನವರು ಸೇರಿಕೊಂಡು ಅದನ್ನು ಮಾಡಿದ್ದೇವೆ. ಇನ್ನೂ ಅದನ್ನು ಹೆಚ್ಚು ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿದೆ, ಅದು ಖಂಡಿತ ನೆರವೇರ್ತದೆ. ಹೀಗೆ ಸುಮಾರು 4 ವರ್ಷಗಳ ಕಾಲ ಅವರು CEO ಆಗಿ ಈ ಬ್ಯಾಂಕಿನ ಮುಖ್ಯ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ನಬಾರ್ಡ್ ಇರ್ಬೋದು, ರಿಸರ್ವ್ ಬ್ಯಾಂಕ್ ಇರ್ಬೋದು, ಇಲಾಖೆಯವರು ಇರ್ಬೋದು, ಎಲ್ಲರ ಜೊತೆ ಸಂಪರ್ಕವನ್ನು ಬೆಳೆಸ್ಕೊಂಡು ಮಾಧ್ಯಮದವರು ಕೂಡ ಅವರ ಸಂಪರ್ಕ, ವಿಜಯ ಕರ್ನಾಟಕದವರು ಎಲ್ಲ ಬಂದು ಅವರಿಗೆ ಸನ್ಮಾನ. ಯಾಕೆ ಹೇಳಿದರೆ ಆ ಸಂಪರ್ಕ ಆ ರೀತಿಯಾಗಿದೆ. ಹೀಗಾಗಿ ನಾನು ಹೇಳುವ ಮಾತನ್ನು ನಮ್ಮ ಚೂರು ಹೇಳಿದೆ, ನಾನು ಎಲ್ರಿಗೂ ನಿವೃತ್ತಿ ಆಗುವಾಗ ಹೇಳ್ತೇನೆ, ನಿಮಗೂ ನಿಮ್ಮ ಕುಟುಂಬದವರಿಗೂ ಆಯುರಾರೋಗ್ಯ ಸುಖ ನೆಮ್ಮದಿ ಮುಂದೆ ದೇವರು ಒದಗಿಸಲಿ. ನಾನು ಎಲ್ರಿಗೂ ಹೇಳೋದು ಒಂದು ಆನೆನೂ ಕೊಡಿ ಅಂತ. ಆನೆ ಅಂದರೆ ಆರೋಗ್ಯ ಮತ್ತು ನೆಮ್ಮದಿ.